ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರಿಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಆಹಾರ ಆಹ್ಲಾದಕರ ಅನುಭೂತಿಯನ್ನು ನೀಡುವ ಆರೋಗ್ಯವರ್ಧಕ, ಆರೋಗ್ಯದಾಯಕ, ಹಾಯಾಗಿ ಹೆಗಲೇರಿದ ಹುದ್ದೆಗಳನ್ನು ಹುರಿದುಂಬಿಸಿ ಮಾಡಿಸುವ ರುಚಿಯಾದ ರಸವತ್ತಾದ ನಾನಾ ರಸಿಕತೆಗಳಿಗೆ ರಸದೌತಣವನ್ನು ನೀಡುವಂತಹ ಆಹಾರ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬಂದಿರುವಂತಹ ಅತಿಥಿ ಶ್ರೀಮತಿ ಸುಷ್ಮಿತಾ ಇವರು ಯಾವ ಹೊಸ ರೀತಿಯ ಆಹಾರವನ್ನು ರೆಸಿಪಿಯನ್ನು ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ಸುಷ್ಮಿತಾ ಅವರು. ನಮಸ್ತೆ. ಹೇಗಿದ್ದೀರಿ? ಫೈನ್. ಓಕೆ. ಸೊ ನಮ್ಮ ಸವರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಓಕೆ. ನೀವೀಗ ಏನು ಮಾಡ್ತಾ ಇದ್ದೀರಿ ಮ್ಯಾಮ್? ನಾನು ಇವತ್ತು ಜ್ಯೂಸ್ ಮಾಡ್ತಾ ಇದ್ದೇನೆ, ಇನ್ನೊಂದು ಚಾಟ್ ಐಟಮ್ ಮಾಡ್ತಾ ಇದ್ದೇನೆ. ಸರಿ, ಓಕೆ. ಸೊ ಯೂಶ್ವಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ? ವರ್ಕ್ ಮಾಡ್ತಾ ಇದ್ದೇನೆ, ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಸರಿ. ಹಾಗಾದರೆ ಸರಿ, ಅಡುಗೆ ಮನೆಗೆ ಹೋಗೋಣ. ಸರಿ, ಓಕೆ, ಫೈನ್. ಸೊ ಸುಷ್ಮಿತಾ ಅವರೇ, ಇವಾಗ ಫಸ್ಟಿಗೆ ಏನನ್ನ ಹೇಳ್ಕೊಡ್ತಾ ಇದ್ದೀರಾ? ಮೊದಲಿಗೆ ಮೊಹಬ್ಬತ್ ಕಿ ಶರ್ಬತ್ ಅಂತ. ಮೊಹಬ್ಬತ್ ಕಿ ಶರ್ಬತ್. ಹೌದು. ಸೊ ಇದರ ಹಿಂದೆ ಒಂದು ಕಹಾನಿ ಇದೆ ಅಂತ ಅನ್ಕೋತೇನೆ. ಇದೆ ಸ್ವಲ್ಪ. ಹೌದಾ? ನಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗಾದ್ರೂ ಇಷ್ಟ ಆದರೆ ಸಡನ್ ಆಗಿ ಕ್ವಿಕ್ ಆಗಿ ಮಾಡ್ಕೊಡ್ಬಹುದು. ಹೌದು. ಸರಿ, ಈಗ ಸ್ಟಾರ್ಟ್ ಮಾಡುವ. ಓಕೆ. ಮೊದಲಿಗೆ ಸಿಂಪಲ್ ಆಗಿ ಮಿಕ್ಸಿ ಜಾರ್ ಏನು ಬೇಕಾಗಿಲ್ಲ. ಓಕೆ. ಇದಕ್ಕೆ ಮೊದಲಿಗೆ ನಾನು ಹಾಲು ಹಾಕ್ತಾ ಇದ್ದೇನೆ, ಚಿಲ್ಡ್ ಮಿಲ್ಕ್. ಹಾಂ. ಸೊ ಬಾಯ್ಲ್ಡ್ ಅಲ್ಲದೆ? ಹಾಂ, ಹೌದು. ಎಷ್ಟು ಪ್ರಮಾಣದಲ್ಲಿ ಮಿಲ್ಕ್ ತಗೊಂಡಿದ್ದೀರಿ? ನಾನು ಇದು 1/2 ಲೀಟರ್. ಓಕೆ. ನೆಕ್ಸ್ಟ್ ಇದಕ್ಕೆ ವಾಟರ್ ಮೆಲನ್ ತಗೊಂಡಿದ್ದೇನೆ ನಾನು, ಹಾಫ್ ಅದು ಓಕೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಂ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಜ್ಯೂಸ್ ಅಂದರೆ ಮಿಕ್ಸಿ ಮಾಡುವಂಥದ್ದು ಅಂತ ತಲೆಯಲ್ಲಿ ಜಾಸ್ತಿ. ಹೌದು. ಇದನ್ನು ಗ್ರೈಂಡ್ ಮಾಡಲಿಕ್ಕಿಲ್ಲ, ಆ್ಯಕ್ಚುಲಿ ಇದು ನಮಗೆ ಸಿಗಬೇಕು ಬಾಯಿಗೆ. ಹೌದು. ಪಲ್ಪಿ ಟೈಪ್. ಹಾಂ, ಹೌದು. ಶುಗರ್ ಹಾಕ್ಕೊಳ್ತಿದ್ದೀನಿ, ಆಪ್ಷನಲ್ ಇದು, ಬೇಕಿದ್ರೆ ಮಾತ್ರ. ಅಂದರೆ ಆಲ್ರೆಡಿ ಕಲ್ಲಂಗಡಿಯಲ್ಲೇ ಹೌದು, ಸಿಹಿ ಇರ್ತದೆ ಅಂತ ಹೇಳೋದು. ಹಾಲಿಗೆ ಸ್ವಲ್ಪ ಬೇಕಾಗ್ತದೆ, ಹಾಗೆ. ಶುಗರ್ ಹಾಕ್ತಿದ್ದೇನೆ. ಸೊ ಕಲ್ಲಂಗಡಿ ಒಂದು ಎಷ್ಟು? ಒಂದು ಸ್ವಲ್ಪ, ಒಂದು ಹಾಫ್. ಹೌದು, ಸ್ಮಾಲ್ ಆದರೆ. ಸೊ ಯೂಶುವಲಿ ಮಿಲ್ಕ್ ಶೇಕ್ ಅದೊಂದು ಟೈಪ್. ಹೌದು, ಮಿಲ್ಕ್ ಶೇಕಿಗೆ ನಾವು ಅಂದ್ರೆ ಕಲ್ಲಂಗಡಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿ. ಹೌದು, ಇದಕ್ಕೆ ಹಾಗೆಲ್ಲ ನಮ್ಗೆ ಇದು ಬಾಯಿಗೆ ಸಿಗ್ಬೇಕು, ಬೈಟ್. ಹೌದು, ಪಲ್ಪಿ. ಸೊ ಇದೊಂದು ಹೊಸ ವಿಧಾನ ಅಂತ ಅನ್ಕೋತೇನೆ ನಾನು. ನೆಕ್ಸ್ಟ್ ಇದಕ್ಕೆ ಸಬ್ಜಾ ಬೀಜ, ಕಸ್ಕಸ್ ನೀರಲ್ಲಿ ನೆನೆಸಿ ಹಾಕಿಕೊಡ್ತಿದ್ದೇನೆ. ಸೊ ನೀವು ನೆನೆಸಿ ತಂದಿದ್ದೀರಿ? ಹೌದು, ನೆನೆಸಿ ತಂದಿದ್ದೇನೆ. 2 ಸ್ಪೂನ್ ಅಷ್ಟು ಸಾಕು. ಸೊ ತುಂಬಾ ತಂಪು ಅಂತ ಹೇಳಿ. ಹೌದು, ಹೌದು. ಈ ಸೆಕೆಗಂತೂ ದೇಹಕ್ಕೆ ಸ್ವಲ್ಪ ತಂಪಾಗಿರ್ತದೆ. ಸೊ ಇದೊಂದು ಹೊಸ ಆವಿಷ್ಕಾರ ಅಂತ ಅನ್ಕೊಂಡಿದ್ದೇನೆ. ಹೌದು ಅಲ್ವಾ? ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದು ಮಾಡುವ ವಿಧಾನವನ್ನು ನೋಡ್ತಾ ಇರುವಂತದ್ದು, ಕೇಳ್ತಾ ಇರುವಂತದ್ದು. ನಾವು ಜ್ಯೂಸ್ ಅಂದ್ರೆ ಆಕ್ಚುಲಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಕುಡಿಯೋದು, ಅದೇ ಜ್ಯೂಸ್. ಹೌದು. ಸೊ ಇದೊಂದು ಹೊಸ ರೀತಿಯದ್ದು.
ಇದಕ್ಕೆ ನಾನು ಸ್ಟ್ರಾಬೆರಿ ಫ್ಲೇವರ್ ಹಾಕ್ತಾ ಇದ್ದೇನೆ. ರೋಸ್ ಫ್ಲೇವರ್ ಇದ್ರೆ ಅದು ರೋಸ್ ಸಿರಪ್ ಕೂಡ ಹಾಕೊಳ್ಬಹುದು, ಸ್ವಲ್ಪ ಸಾಕು. ಓಕೆ, ಇದು ಕಲರಿಗೆ ಜಸ್ಟ್. ಸೊ ತುಂಬಾ ಈಸಿ ಇದೆ. ಹೌದು. ಗೆಸ್ಟ್ ಬಂದ್ರೆ ಕಲ್ಲಂಗಡಿ ಹಣ್ಣು ಒಂದಿದೆ, ಮತ್ತಿನ್ನೇನು ಇಲ್ಲ, ಹಾಲು ಕಲ್ಲಂಗಡಿ ಹಣ್ಣು ಮಾತ್ರ ಅಂತಂದಾಗ ಇದನ್ನು ಮಾಡಿಕೊಡ್ಬೋದಲ್ಲ ಆರಾಮ್ಸೆ. ಇದು ರೆಡಿ ಆಯ್ತು. ಹಾಂ, ಗ್ಲಾಸ್ ಕೊಡಿ ಸರ್. ಫೈನ್. ಓಕೆ, ಸೊ ಫಟಾಫಟಾಗಿ ಇಷ್ಟು ಬೇಗ ಒಂದು ಮೊಹಬ್ಬತ್ ಕಿ ಶರ್ಬತ್ ರೆಡಿ ಮಾಡಿದ್ದೀರ. ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೇನೆ. ಓಕೆ, ಸೊ ಚಿಲ್ದಾಗಿ ಆಗಿ ಮಾಡ್ಬೋದು. ಸೊ ಮಕ್ಕಳಿಗೆ ರಪ್ಪ ಏನಾದ್ರು ಮಾಡ್ಕೊಡು ಜ್ಯೂಸ್ ಅಂತಂದಾಗ ಇಮಿಡಿಯೇಟ್ಲಿ ಮಾಡ್ಕೊಡ್ಬೋದು ಅಲ್ಲ. ವಾಟರ್ ಮೆಲನ್ ಒಂದಿದ್ರೆ ಅಲ್ವಾ? ಕರೆಕ್ಟ್. ತಂಪಿಗೆ ತಂಪು ಆಯ್ತು, ಕಲ್ಲಂಗಡಿಯೂ ತಂಪೆ, ಪ್ಲಸ್ ಕಸಕಸೆ ಅದು ಕೂಡ ತಂಪೆ. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಫಟಾಫಟ್ ಮಾಡುವಂಥ ಒಂದು ಸೂಪರ್ ರೆಸಿಪಿ ಏನಾಯಿತು. ಟ್ರೈ ಮಾಡಿ ನೀವು ಕೂಡ. ಹಾಂ, ಖಂಡಿತ. ಮೇಲ್ಗಡೆ ಸ್ವಲ್ಪ ಬೀಜ ಹಾಕ್ಬೋದು. ಓಕೆ, ಫೈನ್. ಸೊ ಈ ಥರ ಹೊಸದನ್ನು ರೆಡಿ ಪ್ರಿಪೇರ್ ಮಾಡ್ತಾ ಇರ್ತೀರಿ? ಹೌದು, ಮಾಡ್ತಾ ಇರ್ತೇನೆ. ಓಕೆ, ನನ್ನದು ಫಸ್ಟ್ ರೆಸಿಪಿ ರೆಡಿ ಆಗಿದೆ. ಮೊಹಬ್ಬತ್ ಕಿ ಶರ್ಬತ್. ಟೇಸ್ಟ್ ಮಾಡಿ ವೀಕ್ಷಕರಿಗೆ ಕೂಡ ಹೇಳಿ ಹೇಗಾಗಿದೆ ಅಂತ. ಖಂಡಿತ. ಇದು ಹೆಸರೇ ಒಂಥರ ಅಪರೂಪವಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಸೊ ನಂಗೆ ಇದರ ಕಹಾನಿ ಕೇಳಲೇಬೇಕು ನಿಮ್ಮ ಬಾಯಿಂದ. ಹೇಳ್ತೀರಾ? ಓಕೆ, ಅಂದ್ರೆ ನಮ್ಗೆ ಇಷ್ಟಪಡುವವರಿಗೆ ನಾವು ಸಡನ್ ಆಗಿ ಏನಾದ್ರು ಮಾಡ್ಬೇಕಂತ ಅನಿಸಿದ್ರೆ ಈ ಜ್ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಪಿಂಕ್ ಆಗಿ ಕಂಪ್ಯಾಷನ್ ಒಂದು ರಿಸೆಂಬ್ಲೆನ್ಸ್ ಆಗಿದೆ ಅಂತ. ಹೆಸರು ಕೂಡ ಅಷ್ಟೇ ಸುಂದರವಾಗಿದೆ, ಜ್ಯೂಸ್ ತರನೇ. ಜ್ಯೂಸ್ ನ ಲುಕ್ ನೋಡುವಾಗಲೇ ಕುಡಿಯುವ ಅಂತ ಆಗ್ತದೆ. ಖಂಡಿತ, ಹೌದು, ನಿಜವಾಗ್ಲೂ ನನಗೂ ಆವಾಗನೇ ಟೈಮ್ಟ್ ಆಗ್ತಾ ಇದೆ. ಕಂಪ್ಯಾಷನ್, ಲವ್ವಿನ ಒಂದು ರಿಸೆಂಬ್ಲೆನ್ಸ್ ರೆಡ್, ಸೊ ಇಟ್ಸ್ ಕಂಪ್ಯಾಷನ್ ಅಂತ ಹೇಳ್ತಾರೆ ಪಿಂಕ್ ಅಂದ್ರೆ. ಸೊ ಇವಾಗ ಅದು ಎಳಿತಾ ಇದೆ. ಹೌದು. ಓಕೆ, ವ್ಯಾಲೆಂಟೈನ್ಸ್ ಡೇ ಇರುವಾಗ ಕೂಡ ಮಾಡ್ಕೊಳ್ಬಹುದು. ಹೌದು, ಖಂಡಿತ. ಆ ದಿವಸಕ್ಕೆ ಇದು ಹೇಳಿ ಮಾಡಿಸಿದ ಜ್ಯೂಸ್. ಹೌದು, ಹೆಸರು ಕೂಡ ಹಾಗೆ ಇದೆ, ಅದೇ ರೀತಿ ಅದರ ಫೀಲ್, ಕಲರ್ ಎಲ್ಲ ಅದಕ್ಕೆ ಹೇಳಿ ಮಾಡಿಸೋದಾಗಿದೆ. ನೀವು ಹೇಳಿದಾಗ ಆ ದಿವಸ ಖಂಡಿತ ಕೊಡ್ಬೋದಪ್ಪ. ಹೌದು. ಈಗ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ, ಖಂಡಿತ ಟೇಸ್ಟ್ ಮಾಡಿ ಹೇಳಿ. ಓಕೆ, ನಾನು ಅನ್ಕೋತೇನೆ ನಿಮ್ಮ ಹಸ್ಬೆಂಡಿಗೆ ನೀವು ಇದನ್ನ ಖಂಡಿತ ಕೊಟ್ಟಿರ್ತೀರಿ ವ್ಯಾಲೆಂಟೈನ್ಸ್ ಡೇ ದಿವಸ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಸೊ ವೀಕ್ಷಕರೇ, ಮೊಹಬ್ಬತ್ ಕಿ ಶರ್ಬತ್ ಜ್ಯೂಸ್ ರೆಡಿ ಆಗಿದೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊಹಬ್ಬತ್ ಕಿ ಶರ್ಬತ್ ತಯಾರಿಸುವ ವಿಧಾನ: ಮೊದಲು ಅರ್ಧ ಲೀಟರ್ ತಣ್ಣನೆಯ ಹಾಲಿಗೆ ಸಣ್ಣಗೆ ಹೆಚ್ಚಿದ ಕಲ್ಲಂಗಡಿ ಹಣ್ಣು, ರುಚಿಗೆ ಅನುಸಾರವಾಗಿ ಸಕ್ಕರೆ, 2 ಚಮಚದಷ್ಟು ನೆನೆಸಿದ ಕಾಮಕಸ್ತೂರಿ ಬೀಜ, ಸ್ಟ್ರಾಬೆರಿ ಎಸೆನ್ಸ್ ಹಾಕಿ ಬೆರೆಸಿಕೊಳ್ಳಿ. ಬೇಕಿದ್ದಲ್ಲಿ ಐಸ್ ಕ್ಯೂಬ್ ಸೇರಿಸಿ ಸರ್ವ್ ಮಾಡಿ. ಆಹ್ಲಾದಕರ ಮೊಹಬ್ಬತ್ ಕಿ ಶರ್ಬತ್. ಸೊ ವೀಕ್ಷಕರೇ, ಇವಾಗ ಮೊಹಬ್ಬತ್ ಕಿ ಶರ್ಬತ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬಂದ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಒಂದು ಪುಟ್ಟ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರಿಜಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ತೂರ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಸತ್ಯನಾ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಅ ಡೈಲಿ ಬ್ರೆಡ್ ಅ ಡೈಲಿ ಫುಡ್, ಲಲಿತಾ ಜ್ಯುವೆಲರೀಸ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಸುಷ್ಮಿತಾ ಅವರೇ, ಇವಾಗಲೇ ಶರ್ಬತ್ ಅನ್ನ ಮಾಡೋದು, ಮೊಹಬ್ಬತ್ ಕಿ ಶರ್ಬತ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರಿ. ಸೊ ಇವಾಗ ಏನ್ ಹೇಳ್ಕೊಡ್ತಾ ಈಗ ಸ್ವೀಟ್ ಕಾರ್ನ್ ಇಂದ ಚಾಟ್ ಮಾಡ್ತಾ ಇದ್ದೇನೆ. ಸ್ವೀಟ್ ಕಾರ್ನ್ ಚಾಟ್. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಹಿಡಿದು ದೊಡ್ಡವರ ತನಕ ಕೂಡ ಇಷ್ಟ ಆಗುತ್ತೆ. ಸರಿ, ಓಕೆ, ಏನು ಹೇಗೆ ಮಾಡ್ತೀರಿ? ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು? ಮೊದಲಿಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದಕ್ಕೆ ಸ್ವೀಟ್ ಕಾರ್ನ್. ಓಕೆ, ಅದನ್ನು ನಾನು ಉಪ್ಪು ಹಾಕಿ ಬೇಯಿಸಿ ತಂದಿದ್ದೇನೆ. ಓಕೆ,
ಸೊ ಒಂದು ಬೌಲ್ನಷ್ಟು ಜೋಳ. ಹೌದು, ಇದನ್ನು ನಮಗೆ ಡೀಪ್ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ. ಇದು ನೀರಿನದ್ದೆಲ್ಲ ಪಸೆ ಇರ್ತದಲ್ಲ, ಅದಕ್ಕೋಸ್ಕರ 1 ಸ್ಪೂನಷ್ಟು ಮೈದಾ ತಗೊಂಡು. ಮೈದಾ ಹಿಟ್ಟು. ಮೈದಾ ಹಿಟ್ಟು. ನಂತರ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಓಕೆ, ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು. ಸರಿ. ಅಂದರೆ ಡೀಪ್ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಹಾಗಾಗಿ ನೀರಿನದ್ದು ಪಸೆ ಅದರ ಡ್ರೈನೆಸ್ ಆಗಬೇಕು ಸ್ವಲ್ಪ. ಓಕೆ. ಸೊ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ. ಓಕೆ. ಚಾಟ್ ಮಸಾಲ 1-2 ಚಿಟಿಕೆ ಅಷ್ಟೇ. ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರ್ ಬೇಕು. ಸೊ ನಮ್ಮ ಅರುಣಾ ಮಸಾಲ ಅವರ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೇನೆ. ಸೊ ಎಷ್ಟು ಬೇಕೋ ಇಷ್ಟು ಪ್ರಮಾಣದಲ್ಲಿ ಸಾಕು. ಮತ್ತೆ ಕೂಡ ನಮಗೆ ಹಾಕಲಿಕ್ಕಿದೆ. ಓಕೆ. ಇದಕ್ಕೆ ಸ್ವಲ್ಪ ನಾನು ಲೈಮ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆ. ಇದನ್ನೀಗ ನಮಗೆ ಡೀಪ್ ಫ್ರೈ ಮಾಡಲಿಕ್ಕಿದೆ. ಸೊ ಆಯಿಲ್ ಇಡೋಣ. ಫೈನ್. ಸೊ ಇವಾಗ ಎಣ್ಣೆ ಹಾಕುವ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಬೇಕು? ಹಾಕಿ. ಸಾಕು. ಸೊ ಅದು ಎಣ್ಣೆ ಬಿಸಿ ಆಗಬೇಕು. ಫೈನ್. ನಂತರ ಇದನ್ನು ಡೀಪ್ ಫ್ರೈ ಮಾಡಬೇಕು. ಓಕೆ. ಸೊ ನಿಮಗೆ ಮಗ ಅಲ್ಲ? ಹೌದು, ರಿಷಬ್. ಹೌದು. ಏನು ಮಾಡ್ತಾ ಇದ್ದಾನೆ ನೋಡಿ? ಈಗ LKG. ಓಕೆ. 5 years. ಓಕೆ. ಎಲ್ಲಿ ಶಾಲೆಗೆ ಹೋಗ್ತಾ ಇದ್ದಾನೆ? ಗುರುಕುಲ. ಸೊ ಇದು ಹೊಸ ಇನ್ನೋವೇಷನ್ಸ್ ಅಂತ ಕೇಳ್ಪಟ್ಟೆ. ಹೌದು, ಇದು ನನ್ನದೇ ಓನ್ ರೆಸಿಪಿ. ಹೌದು. ಓಕೆ, ಎಣ್ಣೆ ಬಿಸಿ ಆಗ್ತಾ ಬಂತು. ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದರೆ ಸಾಕು. ಯಾವ ರೀತಿ ಇದನ್ನೆಲ್ಲ ಹೊಸ ರುಚಿಗಳನ್ನ ಅನ್ವೇಷಣೆ ಮಾಡಿ ಮಾಡ್ತಾ ಇರುವಂತ? ನಾನು ಜಾಸ್ತಿ ಯೂಟ್ಯೂಬಲ್ಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಕೆಲವು ಹೇಳ್ಕೊಡ್ತಾರೆ, ಅದೆಲ್ಲ ಸ್ವಲ್ಪ ನೋಡಿ ಮತ್ತೆ ನಂದು ಸ್ವಲ್ಪ ಸೇರಿಸಿ ಎಲ್ಲ ಮಾಡೋದು. ಎಲ್ಲ ಅದ್ರದ್ದಿದ್ದದ್ದೇ ಮಾಡಿದ್ರೆ ಕಾಪಿ ಆಗ್ತದೆ. ಹೌದು. ಸೊ ನನ್ನದೇ ಓನ್ ರೆಸಿಪಿ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಕ್ರಿಯೇಟಿವಿಟಿ. ಹೌದು. ಓಕೆ, ಇದು ಆಯಿತು. ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೆ ನಾನು ಡೀಪ್ ಫ್ರೈ ಮಾಡಿದ್ದು. ಓಕೆ. ನಂತರ ಇದೇ ಎಣ್ಣೆಗೆ ನಾನು ಕಾರ್ನದ್ದು ಮಿನಿ ಪಾಪಡ್ ಅಂತ ಬರ್ತದೆ, ಮಾರ್ಕೆಟಲ್ಲಿ ಸಿಗ್ತದೆ. ಸೊ ಅದನ್ನು ಫ್ರೈ ಮಾಡ್ತಿದ್ದೇನೆ ಇದೇ ಎಣ್ಣೆಯಲ್ಲಿ. ಎಲ್ಲ ಕಾರ್ನದ್ದು ತಗೊಂಡಿದ್ದೇನೆ. ಇದು ಕೂಡ ಸ್ವೀಟ್ ಕಾರ್ನದ್ದೇ. ಓಕೆ. ಹಾಂ. ಸೊ ಡಿಫ್ರೆಂಟ್ ಆಕಾರದಲ್ಲಿ ನೋಡುವಾಗ ಅಲ್ಲ ಮಕ್ಕಳಿಗೆ ಒಂಥರ ಅಟ್ರಾಕ್ಟ್ ಆಗ್ತದೆ. ಹೌದು, ಅದು ಪಾಪಡ್ ಥರ ಉಬ್ಬಿ ಬರ್ತದೆ ಸ್ವಲ್ಪ. ಇದು ನೋಡ್ಬೇಕಾದ್ರೆ ನಾವು ಸಣ್ಣದಿರ್ಬೇಕಾದ್ರೆ ಬೋಟಿ ಅಂತ ಹೇಳಿ. ಹೌದು, ಬೋಟಿ. ಹೌದು, ಅದೇ ರೀತಿ ಬರ್ತದೆ. ಮಾತ್ರ ನಮಗೆ ಟೇಸ್ಟಲ್ಲಿ ಸ್ವೀಟ್ ಕಾರ್ನದೇ ಫ್ಲೇವರ್ ಸಿಗ್ತದೆ ಇದು. ಹೌದು. ಗ್ಯಾಸ್ ಆಫ್ ಮಾಡ್ತೇನೆ. ಈ ಥರ ಒಳ್ಳೆ ಚೆನ್ನಾಗಿ ಬಂತಲ್ಲ? ಹೌದು, ಸಾಕು, ಆಯಿತು. ಇದೇ ಸ್ಟವ್ಗೆ ಇನ್ನೊಂದು ಪ್ಯಾನ್ ಇಟ್ಟು ಇದನ್ನು ಫ್ರೈ ಮಾಡಲಿಕ್ಕಿದೆ ಸ್ವಲ್ಪ. ಇವಾಗ ಮಾಡ್ತೀರಾ? ಹೌದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕ್ತಾ ಇದ್ದಾನೆ. ಹಾಂ, ಇಷ್ಟು ಬೇಕು. ಸ್ವಲ್ಪ ಸಾಕು ಸಾಕು ಸಾಕು. ಮೊದಲಿಗೆ ಇದಕ್ಕೆ ಸ್ವಲ್ಪ ಆನಿಯನ್ ಹಾಕ್ತಾ ಇದ್ದೇನೆ. ಓಕೆ. ಸೊ ಇದು ಸ್ವಲ್ಪ ಎಣ್ಣೆ ಬಿಸಿ ಆಯ್ತಲ್ಲ? ಹೌದು.
ತುಂಬ ಸಣ್ಣಕ್ಕೆ ಚಾಪ್ ಸಣ್ಣ ಮಾಡಿದಂಥ ಹೌದು. ಒಂದು ಅರ್ಧ ಆನಿಯನಲ್ಲಿ ಅದು ನಾವು ಕಾರ್ನನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇದೆ. ಸಣ್ಣಕ್ಕೆ ಇರಲಿಯಾ? ಸಣ್ಣಕ್ಕೇನೆ ಇರಲಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ. ಹಾಂ. ಸೊ ನಮ್ಮ ಅರುಣಾ ಮಸಾಲ ಗರಂ ಮಸಾಲನ ಹಾಕ್ತಾ ಇದ್ದೇನೆ. ಹಾಕಿ ಎಷ್ಟು ಪ್ರಮಾಣ ಬೇಕು ನೋಡಿ? ಸ್ವಲ್ಪ ಸಾಕು ಸಾಕು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ಬೋದು, ಸಣ್ಣದಾಗಿ ಹಚ್ಕೊಂಡು. ಸೊ ಹಸಿ ಮೆಣಸಿನ ಕೆಲವರಿಗೆ ಬಾಯಿಗೆ ಸಿಗುದು ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಯೂಶಲಿ ಮಕ್ಕಳಿಗೆ ಆ ಥರ ಇದಾಗುತ್ತಲ್ಲ, ಕನ್ಫ್ಯೂಸ್ ಆಗಿ ತಿನ್ಕೊಂಡು ಮತ್ತೆ ಇದು ಮಾಡೋದಕ್ಕಿಂತ ಸ್ವಲ್ಪ ಪೆಪ್ಪರ್ ಪುಡಿ ಕೊಡಿ. ಪೆಪ್ಪರ್ ಪೌಡರ್. ಸೊ ನಮ್ಮ ಅರುಣಾ ಮಸಾಲ ಪೆಪ್ಪರ್ ಪೌಡ್ರು. ಸೊ ಆನಿಯನ್ ಫ್ರೈ ಆಗ್ತಾ ಬಂದಿದೆ. ಇದಕ್ಕೆ ನಾವು ಆಗ ಫ್ರೈ ಮಾಡಿದಂಥ ಕಾರ್ನನ್ನು ಹಾಕ್ತಿದ್ದೇನೆ. ಸೊ ಒಂದು ಅರ್ಧ ಸಣ್ಣ ನೀರುಳ್ಳಿ ಅಂತ ಹೇಳ್ಬೋದು ಒಂದು ಅಲ್ವಾ? ಸೊ ಅದನ್ನು ಮಿಕ್ಸಪ್ ಮಾಡ್ತಾ ಇದ್ದೇವೆ. ಸ್ಮೆಲ್ ಬರ್ತಾ ಇದೆ. ಮಸಾಲದೊಂದಿಗೆ ಅದು ಫ್ರೈ ಆಗಬೇಕು ಕಾರ್ನ್. ಹೌದು. ಸೊ ಎಲ್ಲ ಮಸಾಲವನ್ನು ಅದು ಹೀರ್ಕೊಳ್ತಾ ಇದೆ ಇವಾಗ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ. ಸೊ ಇವಾಗ ಹೊಸ ಹೊಸ ಅಡಿಗೆಯನ್ನ ಮಾಡೋದಲ್ಲದೆ ಬೇರೆ ಏನಾದರೂ ಹಾಬೀಸ್ ನಿಮ್ಮದು? ಬೇರೆ ಹಾಬೀಸ್ ಸಿಂಗಿಂಗ್ ಇದೆ. ಓಕೆ. ಅನಂತರ ಡ್ಯಾನ್ಸಿಂಗ್ ಸೈಡಲ್ಲಿ ಅದು. ಸೊ ಸಿಂಗಿಂಗ್ ಅಂದರೆ ನೀವು ಸಿಂಗಿಂಗ್ ಕಲ್ತಿದ್ದೀರೇನೋ? ಸಿಂಗಿಂಗ್ ಕಲಿಲ್ಲ, ಭಜನೆ ಎಲ್ಲ ಹಾಡ್ತಾ ಇದ್ದೆ. ಹಾಂ, ಒಳ್ಳೆ ಇದಾಗ್ತಾ ಇದೆ. ಅರೋಮ ಕೂಡ ಬರ್ತಾ ಇದೆ. ಹೌದು, ಅದರೊಂದಿಗೆ ಫ್ರೈ ಆಗೋದು ಅರೋಮ ಕೂಡ ಬರ್ತಾ ಇದೆ. ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ. ಸೊ ಇವಾಗ ಆಯ್ತಲ್ಲ? ಆಯ್ತು. ಹೌದು. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಇದಾಗಿದೆ. ಇನ್ನು ಪ್ಲೇಟಿಂಗ್ ಮಾಡೋದು, ಸರ್ವಿಂಗ್ ಮಾಡೋದು. ಸರ್ವಿಂಗ್. ಹಾಂ, ಹೌದು, ಸರ್ವಿಂಗ್ ಮಾಡ್ತೇನೆ. ಓಕೆ. ಈ ಥರ ಶೇಪ್ ಬಂದದ್ದು ನಾನು ಚೂಸ್ ಮಾಡ್ಕೊಳ್ತಿದ್ದೇನೆ. ಓಕೆ. ಸೊ ಇವಾಗ ಇದು ಮಸಾಲೆ ಪುರಿ, ಸೇವ್ ಪುರಿ ಎಸ್ಪೆಷಲಿ ಅದನ್ನ ಆ ಥರ ಇದು ಕಾರ್ನ್ ಚಾಟ್ ಅಲ್ವಾ, ಸೊ ಕಾರ್ನ್ ಅದೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಹೌದು. ಅಲ್ಲ, ಯಾಕೆ ಅದನ್ನು ಹೇಳಿದೆ ಅಂದರೆ ಅದನ್ನ ನೋಡಬೇಕಾದ್ರೆ ಅದು ನೆನಪಿಗೆ ಬಂತು ಆ್ಯಕ್ಚುಲಿ. ಸೇವ್ ಪುರಿ ಇವನ್ ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಆ್ಯಕ್ಚುಲಿ ಅದು ಮಾಡಿದಷ್ಟು ಹೆಸರು. ಸೊ ನೀವು ಹೆಲ್ದಿ ರೆಸಿಪಿಯಲ್ಲಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವಂಥ ಒಂದು ಹೊಸ ವೇಯನ್ನು ಕಂಡುಕೊಂಡಿದ್ದೀರಾ. ರಿಯಲಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಈಗ ಇದು ನಾವು ಫ್ರೈ ಮಾಡಿಟ್ಟಂಥ ಕಾರ್ನ್. ಸೊ ಒಂದು ಬೌಲ್ ಜೋಳ ಇದ್ರೆ ಸಾಕು, ಕಾರ್ನ್ ಇದ್ರೆ ಸಾಕಲ್ಲ ಚಾಟ್ ಮಸಾಲಕ್ಕೆ. ಅದಕ್ಕೆ ಮೇಲ್ಗಡೆಯಿಂದ ಆನಿಯನ್ ಹಾಕ್ತಿದ್ದೇನೆ. ಓಕೆ. ವಾವ್, ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಅದೇ ರೀತಿ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ. ಇದು ಹಸಿ ಸಿಗುವಾಗ ತುಂಬ ಚೆನ್ನಾಗಿ. ಹೌದು. ಇವನ್ ಈಗ ಶೀತ ಆ ಥರ ಎಲ್ಲ ಆದರೂ ಈರುಳ್ಳಿ ಮದ್ದು ಅಂತ ಹೇಳ್ತಾರೆ. ಹೌದು, ಕಫಕ್ಕೆಲ್ಲ. ಹೌದು, ಅದೇ. ನಂತರ ಕ್ಯಾರೆಟ್ ತುರಿ ಹಾಕ್ತಿದ್ದೇನೆ, ಸಣ್ಣದಾಗಿ ಹಚ್ಕೊಂಡು. ನೀವು ಆಲ್ರೆಡಿ ಮಾಡಿ ತಂದಿದ್ದೀರಿ ಸಣ್ಣದು, ಚಾಪ್ ಮಾಡಿ ತಂದಿದ್ರಿ. ತುಂಬ ಚೆನ್ನಾಗಿದೆ ಅದು ಚಾಪ್ ಮಾಡಿರೋ ರೀತಿ. ಅಷ್ಟು ಬೇಕಷ್ಟೇ. ಅದು ಮನೇಲಿ ಗ್ರೇಟರ್ ಉಂಟು, ಅದರಲ್ಲಿ ಹಾಕಿದ್ದು. ಓಕೆ. ಸೊ ವಿಟಮಿನ್ ಎ ಜೊತೆ ಕಣ್ಣಿಗೆ ತುಂಬಾನೇ ಉತ್ತಮ. ಹೌದು ಹೌದು, ಕ್ಯಾರೆಟ್. ಕರೆಕ್ಟ್. ನಂತರ ಸ್ವಲ್ಪ ಟೊಮೆಟೊ ಸ್ವಲ್ಪ. ಓಕೆ. ಈರುಳ್ಳಿ ಟೊಮೆಟೊ ಕಾಂಬಿನೇಷನ್ ತುಂಬಾ ಚಂದ ಇರ್ತದೆ ಅಲ್ವಾ? ಚಾಟಲ್ಲಿ ಅದು ಬೇಕೇ ಬೇಕು. ಹೌದು. ನಂತರ ಶೇವ್ ಆಗ್ತಾ ಇದ್ದೇನೆ. ಓಕೆ.
ನಂತರ ಕಾರ್ನ್ ಫ್ಲೇಕ್ಸ್. ಅದನ್ನು ಮಿಡ್ಲಿಗೆ ಕೂಡ ಹಾಕ್ತಿದ್ದೇನೆ. ಹಾಕ್ಬೋದು. ಓಕೆ. ಇವನ್ ಪಕ್ಕಕ್ಕೆ ನೋಡುವಾಗ ಯಾರಾದರೂ ಸೇವ್ ಪುರಿ ಅಂತ ಕನ್ಫ್ಯೂಸ್ ಆಗಬೇಕು ಆಗಿದೆ. ಮಿಡ್ಲಿಗೆ ಕೂಡ ಹಾಕ್ತಿದ್ದೇನೆ ಆನಿಯನ್ ಎಲ್ಲ. ಓಕೆ. ಸೊ ಒಂದು ಜೋಳವನ್ನ ಹುರ್ಕೊಂಡ್ರೆ ಆಯ್ತು ಕಾರ್ನ್, ಮತ್ತೆಲ್ಲ ಟಪ ಟಪ್ ಆಗಿ ಬಿಡ್ತದೆ ಅಲ್ವಾ. ನಂತರ ದಾಳಿಂಬೆ ಬೀಜ. ವಾವ್. ನೋಡ್ಲಿಕ್ಕೆ ಕೂಡ ಕಲರ್ಫುಲ್ ಆಗಿ ಕಾಣ್ತದೆ. ಓಕೆ. ಈವನ್ ಅದು ಸ್ವೀಟ್ ಅನ್ನ ಅದು ಬಿಡ್ತದಲ್ವಾ. ಸೊ ದಟ್ ಈಸ್ ರಿಯಲ್ ಸ್ವೀಟ್ ಅಂತ ಹೇಳ್ಬೋದಲ್ಲ. ತುಂಬಾ ಹೆಲ್ದಿ ಆಗಿರುವಂತಹ ಚಾಟ್, ಚಟಾಪಟ್ ಚಾಟ್. ಸೂಪರ್. ನಂತರ ಚಾಟ್ ಮಸಾಲಾನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಿದ್ದೇನೆ. ಸ್ವಲ್ಪ ಉಪ್ಪು ಕೂಡ. ಓಕೆ. ನೀವು ಆಗ್ಲೇ ಹೇಳಿದ್ರಿ ಅಲ್ಲ, ಬೇಕಾದ್ರೆ ಮತ್ತೆ ಲಾಸ್ಟಿಗೆ ಸ್ಪ್ರಿಂಕಲ್ ಮಾಡಬೇಕು. ಹೌದು. ಆಲ್ಮೋಸ್ಟ್ ಎಲ್ಲದರಲ್ಲೂ ಇರ್ತದಲ್ಲ, ಇದರಲ್ಲೂ ಕಾರ್ನ್ ಪಾಪಟ್ ಇದರಲ್ಲೂ ಇರ್ತದೆ. ಸ್ವಲ್ಪ ಲೈಮ್ ಜ್ಯೂಸ್ ಕೊನೆಗೆ. ಓಕೆ. ಕೊನೆಗೇನೆ ಹಾಕೊಳ್ಬೇಕು. ಫೈನಲ್ ಆಗಿ ಕೊರಿಯಾಂಡರ್. ಸೊ ಕಲರ್ಫುಲ್ ಆಗಿರೋಂಥ ಚಾಟ್ ಅಲ್ವಾ. ಗ್ರೀನ್ ಕಲರ್ ಇದೆ, ಪಿಂಕ್ ಇದೆ, ಆ ಕಡೆಯಿಂದ ಎಲ್ಲೋ. ವಾವ್. ಆ್ಯಂಡ್ ಇವನ್ ಸ್ಯಾಫ್ರಾನ್ ಕಲ್ಲು. ಸೊ ಮಕ್ಕಳನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಬೆಸ್ಟ್ ಐಡಿಯಾ ಹುಡುಕಿದ್ದೀರ ನೋಡಿ. ಮಕ್ಕಳು ತಿಂದರೆ ದೊಡ್ಡವರಿಗಂತೂ ಭಾರಿ ಖುಷಿ. ಸ್ವಲ್ಪ ಮಿಡ್ಲಿಗೆ ಹಾಕ್ತಿದ್ದೇನೆ ಗೊತ್ತಾಗ್ಲಿಕ್ಕೆ. ಓಕೆ. ಕಾರ್ನ್ ಅಂತ. ಓಕೆ. ಫೈನಲಿ ರೆಡಿ ಆಯಿತು. ಓಕೆ. ಸ್ವೀಟ್ ಕಾರ್ನ್ ಚಾಟ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ. ಥ್ಯಾಂಕ್ ಯು. ಸ್ವೀಟ್ ಕಾರ್ನ್ ಚಾಟ್. ಸೊ ವೀಕ್ಷಕರೇ, ಸ್ವೀಟ್ ಕಾರ್ನ್ ಚಾಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಮತಿ ಸುಷ್ಮಿತಾ ಅವರು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸ್ವೀಟ್ ಕಾರ್ನ್ ಚಾಟ್ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ಜೋಳಕ್ಕೆ 1 ಚಮಚದಷ್ಟು ಮೈದಾ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, ಅರ್ಧ ಚಮಚದಷ್ಟು ಚಾಟ್ ಮಸಾಲಾ ಪುಡಿ, ಅರುಣಾ ಕರಿಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬೆರೆಸಿದ ಈ ಮಿಶ್ರಣವನ್ನು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ಕರಿದಿಟ್ಟುಕೊಳ್ಳಿ. ನಂತರ ಕಾರ್ನ್ ಪಾಪಡ್ ಅನ್ನು ಕರಿದಿಟ್ಟುಕೊಳ್ಳಿ. ಇನ್ನೊಂದು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಅರುಣಾ ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಹುರಿದು ಕರಿದಿಟ್ಟ ಜೋಳ, ಚಾಟ್ ಮಸಾಲಾ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಆನಂತರ ಕರಿದಿಟ್ಟ ಕಾರ್ನ್ ಪಾಪಡ್ನ ಮೇಲೆ ತಯಾರಿಸಿದ ಜೋಳದ ಮಸಾಲೆ, ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಟೊಮ್ಯಾಟೊ, ಖಾರ ಸೇಬ್, ಕಾರ್ನ್ಫ್ಲೇಕ್ಸ್, ದಾಳಿಂಬೆ, ಚಾಟ್ ಮಸಾಲ, ಚಿಟಿಕೆ ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪನ್ನು ಒಂದಾದ ಮೇಲೊಂದು ಹಾಕಿ ಉದುರಿಸಿ ಸರ್ವ್ ಮಾಡಿ. ಸ್ವೀಟ್ ಕಾರ್ನ್ ಚಾಟ್. ಸೊ ಇವಾಗ ಸ್ವೀಟ್ ಕಾರ್ನ್ ಚಾಟ್ ಮತ್ತೆ ಮೊಹಬ್ಬತ್ ಕಿ ಶರ್ಬತ್ ಮುಂದೆ ಇದ್ದೆ, ಹಾಗೆ ಕರೀತಾ ಇದೆ. ಸೊ ಒಂದು ಡಿಫ್ರೆಂಟ್ ಶೈಲಿಯಲ್ಲಿ ಹೇಳ್ಕೊಟ್ಟಿದ್ದೀರಾ, ನಿಜವಾಗ್ಲೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಹೇಗಿದೆ ಅಂತ ನೋಡುವ. ಓಕೆ. ಸೊ ಫಸ್ಟಿಗೆ ಯಾವ್ದು ನೋಡುವ, ಮೊಹಬ್ಬತ್ ಕಿ ಶರ್ಬತ್ತಾ ಅಥವಾ ಚಾಟ್ ನೋಡುವ? ತಿಂದು ಕುಡಿಯುವ. ಓಕೆ, ಫೈನ್. ಸರಿ, ಯೂಶುವಲಿ ಹಾಗೆ ಮಾಡ್ತೇವಲ್ಲ ಬ್ರೇಕ್ಫಾಸ್ಟಿಗೆಲ್ಲ, ಟಿಫಿನ್ ತಿಂದ ಮೇಲೆ. ಸೊ ಇದನ್ನು ಒಂದೊಂದು ಬೈಟಿಗೆ ತಗೊಳ್ಬೇಕು. ಓಕೆ ಓಕೆ, ಫೈನ್. ಸೊ ಪೂರಿ ಅಥವಾ ಆಸಮ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅದು ನೀವು ಕಾರ್ನ್ ಇದೆ, ಪಾಪಡ್, ತುಂಬ ಚೆನ್ನಾಗಿದೆ. ಇವಾಗ ಇದು ಕರಿತಾ ಇದೆ ಅವಾಗದಿಂದ. ಸೊ ಅದು ಮೊಹಬ್ಬತ್ ಕಿ ಶರ್ಬತ್ ಅಂತ ನೀವು ಅವಾಗಲೇ ಹೇಳಿದ್ರಿ. ಸೊ ಅದ್ರ ಮೇಲೆ ಮೊಹಬ್ಬತ್ ಆಗಿದೆ. ಸೊ ಟೇಸ್ಟ್ ಮಾಡುವ. ಓಕೆ, ತಗೊಳ್ಳಿ. ತುಂಬ ಚೆನ್ನಾಗಿದೆ ಮ್ಯಾಮ್.
ಸೊ ಆ ಒಂದು ಪಲ್ಪಿನ ಜೊತೆ ಅದನ್ನ ಇವನ್ ಅದನ್ನ ತಗೊಳ್ಬೋದು, ಪ್ಲಸ್ ಇದು ಮಾಡ್ಬೋದು ಅಲ್ವಾ. ಸೊ ಅದ್ರ ಜೊತೆ ತಿಂದ್ರೆ ಹೌದು ಮಿಡ್ಲು ಒಂದೊಂದು ಇದು ವಾಟರ್ ಮೆಲನ್ ಸಿಗ್ತದಲ್ಲ, ಹೌದು. ಸೊ ಅದನ್ನ ಒಂದೊಂದು ಬೈಟ್ ತಗೊಳ್ಬೋದು. ಸ್ಪೂನ್ ಸ್ಟ್ರಾ ಜೊತೆ ಸ್ಪೂನ್ ಬೇಕಲ್ಲ. ಹೌದು, ಖಂಡಿತ ಖಂಡಿತ ಚೆನ್ನಾಗಿದೆ. ಒಂಥರ ಅದು ಬರೀ ಏನು ರಸವನ್ನ ಮಾತ್ರ ಇರೋದಕ್ಕೂ ಇದ್ರ ಜೊತೆ ತಗೊಂಡಾಗ ತುಂಬಾ ಟೇಸ್ಟ್ ಇದೆ, ತುಂಬಾ ಟೇಸ್ಟ್ ಇದೆ. ಸೊ ನೋಡ್ಲಿಕ್ಕೆ ಸ್ವಲ್ಪ ಫಾಲೂದ ತರ ಕಾಣ್ತದೆ. ಒಂದು ಹೊಸ ವಿಧಾನದಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ. ಅದು ಒಂದು ಯೂಶ್ವಲಿ ನಾವೇನಂದ್ರೆ ಲೆಮನ್ ಜ್ಯೂಸ್ ಫಟಾಫಟ್ ಆಗ್ತಾ ಇತ್ತು, ಬಟ್ ಇದನ್ನು ಹೀಗೆ ಮಾಡ್ಬೋದು ಕಲ್ಲಂಗಡಿ ಹಣ್ಣಲ್ಲಿ ಅಂತ ಹೇಳ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ ಯು. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ಹೊಸ ರೀತಿಯ ಹೊಸ ಅಡುಗೆಯನ್ನು ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದನೂ ಕೂಡ ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಹೊಸ ರೆಸಿಪಿಯನ್ನು ಹೇಳಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಕೂಡ. ಸೊ ವೀಕ್ಷಕರೇ, ಸ್ವೀಟ್ ಕಾರ್ನ್ ಚಾಟ್, ಅದೇ ರೀತಿ ಮೊಹಬ್ಬತ್ ಕಿ ಶರಬತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ನೋಡ್ಕೊಂಡಾಯ್ತು, ಇವತ್ತು ತಿಳ್ಕೊಂಡಾಯ್ತು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.